ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಮ್ಮಲ್ಲಿರುವ ವಿಶ್ವಾಸವನ್ನು ತೋರಿಸುವ ಹೆಜ್ಜೆಗಳು ಅತ್ಯಂತ ಸೂಕ್ಷ್ಮವಾದ ನಿರ್ಣಯಗಳು. ಹೊಸ ವಿಧವಾದ ಆಲೋಚನೆಗಳು ಹೊಸ ಬದಲಾವಣೆಗಳನ್ನು ತರುತ್ತವೆ. ಇಡುವ ಪ್ರತಿ ಹೆಜ್ಜೆಯಲ್ಲೂ ನಂಬಿಕೆಯನ್ನು ನೀಡುವ ನನ್ನ ಸ್ವಂತ ವಾಕ್ಮೇಟ್. ನಮಸ್ಕಾರ ಎಲ್ಲರಿಗೂ. ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಗೆ ಸ್ವಾಗತ. ಪ್ರತಿ ಎಪಿಸೋಡಲ್ಲಿ ಸ್ವಾಗತ ಮಾಡ್ತಾನೆ, ಲಾಸ್ಟಿಗೆ ಎಂಡಿಂಗ್ ಕೊಡುವಾಗ ಖುಷಿಯಲ್ಲಿ ಎಂಡಿಂಗ್ ಕೊಡ್ತಾನೆ. ಈ ಬಾರಿಯೂ ಕೂಡ ಅದೇ ರೀತಿ ಆಗ್ತದೆ. ಯಾವಾಗಲೂ ನನಗೊಂದು ದೊಡ್ಡ ನಂಬಿಕೆ, ನಮ್ಮ ವಾಯ್ಸ್ ಆಫ್ ಆರಾಧನದ ಮಕ್ಕಳು ಎಷ್ಟು ಟ್ಯಾಲೆಂಟೆಡ್ ಅಂತ ಹೇಳಿದರೆ ಒಂದೇ ಕ್ಷಣಕ್ಕೆ ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡುವಂತಹ ಟ್ಯಾಲೆಂಟ್ ಅವರಲ್ಲಿದೆ. ಹಾಗಾಗಿ ಸ್ವಲ್ಪ ಬೆನ್ನು ತಟ್ಟುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ಪ್ರತಿಯೊಂದು ಪ್ರತಿಭೆಗೆ ಸರಿಯಾದ ಸಮಯಕ್ಕೆ ಸರಿಯಾದ ವೇದಿಕೆ ಸಿಕ್ಕಿದಾಗ ಆ ಪ್ರತಿಭೆಗಳು ಬೆಳೆಯುವುದನ್ನು ತಡೀಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತೆ. ಅಂತಹ ಒಂದು ಇತಿಹಾಸ ಸ್ಪಂದನ ವಾಹಿನಿಯಿಂದನೇ ಶುರುವಾಗಲಿ ಅಂತ ಹೇಳ್ತಾ, ಎಸ್, ಫಸ್ಟ್ ಪರ್ಫಾರ್ಮೆನ್ಸ್ ಸಖತ್ ಜೋಶಲ್ಲಿದ್ದರೆ ಹೇಗಿರುತ್ತೆ ಅಲ್ವಾ? ಸೊ ನಮ್ಗೆ ಯಾವಾಗಲೂ ಡ್ಯಾನ್ಸಿಂಗ್ ನಂಬರ್ ಬಂದ ತಕ್ಷಣ ಕೂತ್ಕೊಳ್ಳಿಕ್ಕೆ ಮನಸ್ಸೇ ಆಗಲ್ಲ, ಎದ್ದು ಬಂದು ಕುಣಿಯುವ ಅಂತ ಅನಿಸುತ್ತೆ. ಹಾಗಾಗಿ ಈಗ ಕುಣಿಯುವಂಥ ಒಂದು ಹಾಡಿಗೆ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ವಿಟ್ಲದ ಹುಡುಗಿ ಬರ್ತಾ ಇದ್ದಾರೆ. ಪ್ರಾಪ್ತಿ ವಿಟ್ಲ ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ರಾಪ್ತಿ ವಿಟ್ಲ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ಸಭೆಗೂ ನಮಸ್ಕಾರ. ನಾ ಸ್ವಂತ ಬೇರು ಬಂಗಾರ, ಒಂಟಿ ತೀರು ತಗರ. ಹುಟ್ಟಿಂದೇವ ಯಾರಾವು ಕಾಕಿನಾಡುತ್ತೀರು, ತಿನ್ನದೇವ ಗುಂಟೂರು ಮಿರ್ಚಿ ಕಾರ. ನೆಲಬಾರು ಲೆಕ್ಕುಂಟದೆ ನಾಯ ಬಾರೋ. ఇంగ్లీషులోన దండ పెట్టనెప్పుడు తేట తెలుగులో మీకు వందనం. ఫేసు క్రీము గట్ర పుయ్యలేదు ఎప్పుడు, నాకు ఇష్టమంట పసుపు సెందనం. సెల్లు నంబరే లేదు నాకు అసలే, డోరు నంబరే మీకు ఇస్తలే. సెంటు బాటిలే ముట్టనైన ముట్టలే, సన్న జాజులంటే సెట్టు మోజులే. ఏ స్టార్ హోటల్ బొట్టు పెట్టి పిలిచిన దవా దవా ధాబాకే పరుగు తీస్తలే. డిస్కోలు పంప
ఆఫర్ ఉన్నదే లండన్ ఎల్లొద్దాం లగేజ్ కట్టుకో నేవున్నూరు గీత దాటనే సరుకు తోటల్లో సైకిల్ వేసుకో పిల్ల నీ బోడి భలే భలే మెరిసిపోతదే ఇంకా డైమండ్ నెక్లెస్ తీసుకో వజ్రానికి నా ఒంటికి వరుస కుదరదే తెచ్చి తిరణాల పూసల దండేసుకో నువ్వు చాలా సింపులే ఇదే ఉంది శాంపుల్ పాష్ కొండలేదు నా సిస్టము ఎందుకేంటి ఎందుకంటే నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఓరమాస లెక్కల నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఓరమాస లెక్కల ఏ ప్లాస్మా బ్లాక్ అండ్ వైట్ టీవీ ఏది ఇష్టం నీకు చెప్పుకో వెనసొప్పు భారతే మల్పి రేడియోని గిఫ్ట్ ఇచ్చుకో అటు హైటెక్ ఈ పక్క మెకానిక్ నీకు ఇద్దరులో ఎవరిష్టం ఎంచుకో షట్టు నలగంటే ఎట్టా ఏముంటది కిక్కు రెంచి సాయనరుకే నా బొట్టు రాస్తా టచ్ చేసావు అమ్ముడు నేనింతే పిల్లడు నచ్చి సావదంట కాసు ఐటము ఎందుకంటే నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఓరమాస లెక్కల నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఓరమాస లెక్కల నేను పక్కా లోకల్ ಹಾಯ್ ಹಾಯ್ ಸುಸ್ತಾಯ್ತಾ ಆಯಿತು ಅಲ್ಲ ಎಸ್ ಸೊ ನಿಮ್ಮ ಈ ಹಾಡು ಕೇಳಿದಾಗ ಈ ಪರ್ಫಾರ್ಮೆನ್ಸ್ ನೋಡಿದಾಗ ನಮಗಂತ ಅಲ್ಲಿ ಕೂತ್ಕೊಂಡು ಇಲ್ಲಿಗೆ ಸಾಧ್ಯನೇ ಆಗಲಿಲ್ಲ ಒಂದು ಕೆಲಸ ಮಾಡೋಣ ಏನು ಮಾಡೋಣ ಅಂದರೆ ಈ ಪದ್ಮಶ್ರೀ ಮೇಡಮ್ ಅನ್ನುವಂಥ ಒಂದು ಸುಂದರಿ ಇದ್ದಾರೆ ನಮ್ಮ ಜೊತೆ ಅಲ್ವಾ ಸೊ ಯಾವಾಗಲೂ ಇಂಟರ್ವ್ಯೂಗೆ ಭಂಗದಲ್ಲಿ ಅವರನ್ನು ಕರ್ಕೊಂಡು ಬಂದದ್ದು ಒಂದು ಸ್ಟೆಪ್ ಹಾಕಿಸಿದ್ರೆ ಅವರ ಕೈಯಿಂದ ಹಾಂ ಆಯಿತಾ ಎಲ್ಲ ಮಕ್ಕಳು ರೈಸಿಂಗ್ ಸ್ಟಾರ್ನ ಮಕ್ಕಳು ಯಾರೆಲ್ಲ ಶೂಟಿಂಗ್ ಸೆಟ್ಟಿಗೆ ಬಂದಿದ್ದೀರಿ ಎಲ್ಲರ ಮೇಡಮನ್ನು ಎತ್ತಾಕೊಂಡಾದ್ರೂ ಬನ್ನಿ ಅಭಿಷೇಕ್ ಅಣ್ಣ ಇದ್ದಾರಲ್ಲ ಸೊ ಎತ್ತಾಕೊಂಡು ಬನ್ನಿ ಒಂದು ಸ್ಟೆಪ್ ಹಾಕ್ಬೇಕು ಎಲ್ಲರೂ ಈ ಸಾಂಗಿಗೆ మిర్చి కారం నెలవారు లెక్కుంటది నా వారం ఇంగ్లీషులోన దండ పెట్టనెప్పుడు తేట తెలుగులో మీకు వందనం ఫేసు క్రీము గట్ర పుయ్యలేదు ఎప్పుడు నాకు ఇష్టమంట పసుపు సెందనం సెల్లు నంబరే లేదు నాకు అసలే డోరు నంబరే మీకు ఇస్తలే సెంటు బాటిలే ముట్టనైన ముట్టలే సన్న జాజులంటే సెట్టు మోజులే ఏ స్టార్ హోటల్ బొట్టు పెట్టి పిలిచిన ధాబాకే పరుగు తీస్తలే డిస్కోలు పంపలు డెమ్ము లైట్ గుట్టిన ఆమె తోపులోనే మేళమెడతలే ఎందుకంటే నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఓరమాస లెక్కల నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఓరమాస లెక్కల ఏ 1+1 ఆఫర్ ఉన్నదే లండన్ ఎల్లొద్దాం లగేజ్ కట్టుకో నేవున్నూరు గీత దాటనే సరుకు తోటల్లో సైకిల్ వేసుకో పిల్ల నీ బోడి భలే భలే మెరిసిపోతదే ఇంకా డైమండ్ నెక్లెస్
చాలా సింపులే ఇదే ఉంది శాంపుల్ పాష్ కొండలేదు నా సిస్టము ఎందుకేంటి ఎందుకంటే నేను పక్కా లోకల్ నేను పక్కా లోకల్ నేను వాడే గాజుల్ కోకారైకల్లన్నీ ఓరమాస లెక్కల నేను పక్కా లోకల్ నేను పక్కా లోకల్ నేను వాడే గాజుల్ కోకారైకల్లన్నీ ఓరమాస లెక్కల ನಮಸ್ತೆ ಅಮ್ಮ. ಡೈಲಿ ಇಂಥ ಸಾಂಗೇ ತಗೊಂಬನ್ನಿ ಆಯಿತಾ? ಎಲ್ಲರನ್ನು ಡಾನ್ಸ್ ಮಾಡಿ ಸರ್ ಅಲ್ಲ. ಈಗ ಗೊತ್ತಾಗ್ತಿದ್ದೆ ನಿಮ್ಮ ಕಷ್ಟ ಏನು ಅಂತ. ಡಾನ್ಸ್ ಆದ ನಂತರ ಮಾತಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಕಷ್ಟ. ಬಟ್ ಮಕ್ಕಳು ಮಾತಾಡ್ತಾರೆ, ಅದೇ ಎನರ್ಜಿಯಲ್ಲಿ, ಅದು ಖುಷಿ ಆಗೋದು. ಸೊ ಇವತ್ತು ನಿಮ್ಮ ಸಾಂಗಿಂದಾಗಿ ನಿಮ್ಮ ಡಾನ್ಸಿಂದಾಗಿ ಎಲ್ಲರೂ ಬಂದು ಡಾನ್ಸ್ ಮಾಡೋಗಾಯ್ತು. ಅದರಲ್ಲೂ ಪದ್ಮಶ್ರೀ ಮೇಡಮ್ ಡಾನ್ಸ್ ಮಾಡೋಗಾಯ್ತು. ಖುಷಿ ಆಯ್ತಲ್ಲ? ತುಂಬ ನಂಗೆ ಫುಲ್ ಖುಷಿ. ಥ್ಯಾಂಕ್ ಯು. ಏನಾದರೂ ಹೇಳಲಿಕ್ಕಿದೆಯಾ? ಹಾಂ ಹೇಳಿ. ವಾಯ್ಸ್ ಆಫ್ ತಂಡದ ಪದ್ಮಶ್ರೀ ಮ್ಯಾಮ್ಗೆ ಥ್ಯಾಂಕ್ ಯು. ಹಾಗೆ ಫೇಮಸ್ ಆ್ಯಂಕರ್ ಕೀರ್ತಿ ಅಕ್ಕನಿಗೆ ಕೂಡ ಥ್ಯಾಂಕ್ ಯು. ನಾನು ಫೇಮಸ್ ಅಂತ ಹೇಳ್ತಿದ್ದೆ, ಇವ್ರು ಯಾರು ನಂಬಿರಲಿಲ್ಲ. ಸೊ ಖುಷಿ ಆಯಿತು. ಥ್ಯಾಂಕ್ ಯು. ನಾವು ಫೇಮಸ್ ಅಲ್ಲ, ದೂರದಲ್ಲೆಲ್ಲ ನನ್ನ ಬಗ್ಗೆ ಮಾತಾಡ್ತಾರಲ್ಲ, ವಿಟ್ಲದಲ್ಲಿ ಹೇಳಿದ್ದಾರೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಇದು ಒಂದು ದೊಡ್ಡ ರೆಕಾರ್ಡ್ ಅಂತ ಹೇಳ್ಬೋದು. ಪ್ರೇಮನಾಥನಿಗೆ ಎಲ್ಲ ಕುಣಿದಿದ್ದೆ, ಆದರೆ ಇವತ್ತು ಎಲ್ಲ ಅಮ್ಮನವರು ಕೂಡ ಬಂದು ಜಾಯ್ನ್ ಆದ. ಅದು ಖುಷಿಯಾದ, ನನಗೆ ಖುಷಿ ಆಯಿತು. ಇದೇ ಖುಷಿಯಲ್ಲಿ ಇನ್ನೊಂದು ಡಾನ್ಸ್ ನೋಡ್ಕೊಂಬರೋಣ. ಇವರು ನನ್ನನ್ನು ನೋಡಿ ಬೆಳೆದವರು, ನಾನಂದರೆ ಅವ್ರಿಗೆ ತುಂಬ ಅಭಿಮಾನ. ವಿಟ್ಲದ ಹುಡುಗ ಮೋನೀಶ್. ಸೊ ಅವರನ್ನು ವೆಲ್ಕಮ್ ಮಾಡೋಣ. ಆ್ಯಂಡ್ ನನ್ನ ಬಗ್ಗೆ ತುಂಬ ಹೊಗಳ್ತಾರೆ, ದಯವಿಟ್ಟು ಅದನ್ನು ಸಹಿಸ್ಕೊಳ್ಳಿ. ಆ್ಯಂಡ್ ನಾನು ಹೇಳಿದ್ದೀನಿ ಹೇಳಬಾರ್ದು ಅಂತ, ಆದರೂ ಹೇಳ್ತಾರಂತೆ. ರೆಡಿ ಅಲ್ಲ ಅಣ್ಣ? ಎಸ್, ಈಗ ಮೋನೀಶ್ ಅವರನ್ನು ವೆಲ್ಕಮ್ ಮಾಡೋಣ. ದೆನ್ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮೋನೀಶ್ ಫ್ರಮ್ ವಿಟ್ಲ. Start the beat. माना मुझे मुझको तो मिली है, दोनों के बीच में कुछ हो गया रिलेट. जोड़ी है तेरी और मेरी बेबी, जैसे जुदा और बड़ी ग्रेट. उर्वशी, take it easy. उर्वशी, take it easy. उर्वशी. ಅದು ಲಿಪ್ಸ್ಟಿಕ್ ಬಾರ್ದ ತಾಯಿ? ಓ ಬ್ರ್ಯಾಂಡಿಗೆ ಲಿಪ್ಸ್ಟಿಕ್.
ನಮಸ್ಕಾರ. ನಮಸ್ಕಾರ. ದಾಲ ಸಾಂಗ್ ಮೀನಿ ದಾಲ ತಿಕ್ಕಿಜಾ ತಿಕ್ಕಿದಿತ್ತು ಓಕೆ ಎನ್ನೆ ನಡು ನಡು ಪಾಡ್ತೀನಿ ಅವೇರ್ನ ಫೇಮಸ್ ಅತ್ತೀರಿ ಬಿಟ್ಲ ಡೈಕ್ಯಾನ್ ಇರ್ ನಂಜಿ ಫೇಮಸ್ ಡೈಲಾಗ್ ನೈಕ್ ಪಾಡ್ದೆ ದೇವ ಎಂಕ್ ಶಾಕ್ ಒಲ್ತುರ್ದೊಂದು ಎಂಚ ತಿಕ್ಕಣಂದು ಪೂರ ವೈರಲ್ ಮಲ್ಪರ ಬಲ್ಲೆ ಅಣ್ಣ ಏನು ದುಂಬೆ ಸ್ಟಾರ್ ಬಂಗಪ್ಪ ಓಕೆ ಓಕೆನಾ ಸೊ ಇನ್ನು ಡ್ಯಾನ್ಸ್ ಮಾಡ್ತದೆ ಎಂತ ಅಣ್ಣ ಖುಷಿ ಅಂಡ ಖುಷಿ ಅಂಡ್ ಏತ್ ಖುಷಿ ಅಂಡ ಸುಮಾರು ಖುಷಿ ಅಂಡ್ ಹಾಂ ಅವು ಓ ಅದು ಪ್ಯಾಂಟ್ ಜಾರ್ದಂತಲ್ಲ ವಂಚನೆ ಓ ಸ್ಟೈಲಾ ಎಂತಿರ್ತು ಬೂಂಡ ನಿನ್ನೆ ಇದೇನ ಮಾನ ಮರಿದಿದೆ ಪೆರ್ರೆ ಪುನಿ ಓಕೆ ಎಂಚ ಅಣ್ಣ ಖುಷಿ ಅಣ್ಣತ್ತೆ ಡ್ಯಾನ್ಸ್ ಖುಷಿ ಅಣ್ಣ ಅವಲ ಇನ್ನು ನಿನ್ನ ಡ್ಯಾನ್ಸ್ ರೈಸ್ ಪಂಡ ಎನ್ನ ಡೈಲಾಗ್ದ ಹತ್ರ ಅಂದತ ಒಂದು ತುಲೆ ಚೂರಂಡಲ ದುಂಪೋಪುಣ ಒಂಜಿ 2 ದಿವಸ ಅಂಡ ಜಾಸ್ತಿ ಆಪುಂಡು ತುಲ ಎಸ್ ಸೊ ಪನ್ನದ ಸ್ಪೆಷಲ್ ಪನ್ನದ ಒಂದುಂಡು ಇಟ್ಲಾಡು ಇಟ್ಲಾಡು ಇರ್ನಾನೆ ಹವಾ ಓ ಇದು ಪನ್ನರ ಅಲ್ಲಿ ಮಾರೆಯ ಈ ರೆಕಾರ್ಡ್ ಯಾನ್ ಬರ್ಪು ನಡೆದು ಪಂಡರದೆ ಅಂಚ ಅವು ಇಪ್ಪುಂಡು ಅಭಿಮಾನಿಲು ಮಾತ ಕಡೆ ಇಪ್ಪರ್ತುಲ್ಲ ಐತುಲ್ಲ ಅಲ್ಲು ರಶ್ ಆಪುಂಡು ಅಂದು ಪೂರ ಡೈಲಿ ಆಪುಂಡು ಐಕ್ ದಾಲ ಅಲ್ಲಿ ಬರ ಅಬ್ಜಿ ನಿನ್ನ ಅಭಿಮಾನಿಲು ಮಾತ ಜಾಸ್ತಿ ಮೀನೆ ಆತೇರ ಉಲ್ಲೇರ ಜಾ ಧರ್ಮ ಮೈಂಟೈನ್ ಮಲ್ಪಡು ಮಾರೆ ಅತ್ತು ಈ ಬೊಡ್ಚಿ ನಿನ್ನ ಅಮ್ಮ ಬೋಡು ತಂಬಲ್ಲ ಸೊ ಅಮ್ಮ ಬರೋಡು ಶಿವಮ್ ಮೋನೀಶ್ನ ಹಾಯ್ ಅಮ್ಮ ನಮಸ್ತೆ ನಮಸ್ತೆ ಏನು ಒಂಚೂರು ಸೈಡ್ ರೀಲ್ಸ್ ಗೀಲ್ಸ್ ಮಲ್ತೊಂದಿಪ್ಪೆ ಅಂತ ಕೋಡೆ ರೀಲ್ಸ್ ತೂನಾಗ ಇರ್ನ ರೀಲ್ಸ್ ಪುಳಂಕಂತಿಕ್ಕಿನಿ ಹಂಗೆ ಈ ಜನ ನೋಲ ತೂತೆ ಅವ ಹಿಂಗೆ ಬೊಕ್ಕ ಯೋಚನೆ ಮಲ್ತೆ ಇಮೇನ ಮೋನೆ ಇತ್ತು ಪ್ರೊಫೈಲ್ಡ್ ಇನ್ನನ ಪ್ರೊಫೈಲ್ಡ್ ಮೋನೆ ಇಪ್ಪಿನ ಅಂಡ ತೂನಾಗ ಬೆಚ್ಚ ಆಂಡಲ ತೂಯೆ ರೀಲ್ಸ್ ತೂಯೆ ಯಾನು ಎಂಕದಾಲ ಗೊತ್ತಿದ್ದಿ ಪೂರಂ ಬೇಕಾರಣ ಅತ್ ಸತ್ಯ ಬಣ್ಣ ರೀಲ್ಸ್ ಮಲ್ಪರ ಅಮ್ಮಗ ಜಾಸ್ತಿ ಇಂಟ್ರೆಸ್ಟ್ ನಿಕ್ಕ ಎಂಕಿಜ್ಜಿ ಆಯ್ ಜಾಸ್ತಿ ಯಾನು ಚೂರು ಇನ್ನು ಪನ್ ಸತ್ಯ ಬಣ್ಣ ಪೂರ ಗೊತ್ತಾವಡು ಇಟ್ಲಾಡ್ ಪೂರ ಗೊತ್ತಾವಡು ಹಾಂ ಪನ್ ಇಜ್ಜಿ ಯಾನೆ ಪನ್ನಿ ಅಮ್ಮಡ ರೀಲ್ಸ್ ಅನ್ಪನ್ಗನ ಅಂದ ಅಡ್ ತುಂಬ ಹೊರೋರ ಯಾನೋ ನಡಪುನ ಸೀನ್ ರೀಲ್ಸ್ ಅನ್ಪನ ಅವಳ ಮುರಣಿ ಹೆಬ್ರಿಗೋರ ಪೋದಿತ್ತ ಆನಿ ಅವಳು ನೆಟ್ವರ್ಕ್ ಲೆಜ್ಜಿ ಆಂಡಲ ಯಾನೊಂಜಿ ರೀಲ್ಸ್ ಐತೆ ಬೊಕೆಗೆ ಬಸ್ ನೆರೊಂದಿತ್ತೆ ಎಂಜಿ ನನ್ನದು ಕ್ಯಾಮರಾ ಕ್ಲಿಯರ್ ಎಜ್ಜಿಂದು ಮೇಡಮ್ ರೀಲ್ಸ್ ಎಡ್ಡೆ ವ್ಯೂಸ್ ಆತಂಡಿರ್ನ ಭಾರಿ ಖುಷಿ ಆತ ರೀಲ್ಸ್ ಮಲ್ಪರಾಗ ಯಾರಂಡಿ ನೀ ಪೋದು ಇನ್ಸ್ಟಾಗ್ರಾಮ್ ನಾನು ಬ್ಲಾಕ್ ಮಲ್ಪೇರಿ ಪಾರ್ದಿನ ಸಂಗತಿಯೇ ಗೊತ್ತಿಜ್ಜಿ ಪಾಡ್ನ ಗೊತ್ತು ಜಾ ಇರ್ ಫೇಮಸ್ ಆತಾರ ಗೊತ್ತುಂಡೆ ಇರೇಗ 5 ಸ್ಟಾರ್ ಆಯ್ತು ತೂತು ಜರಿ ನನ್ನ ದುಡ್ಡು ಬರ್ಪುಂಡು ಅಕೌಂಟಿಗೆ ಮಾಸಿಕ ವೇತನ ಪೋಡಿಗೆ ಜೊತೆ ಖುಷಿಯಾಣ ಮಾತ್ರ ರೀಲ್ಸ್ ರೀಲ್ಸ್ದ ಸ್ಟೆಪ್ ಆಡೋರ 2 ಜನ ಮ್ಯೂಸಿಕ್ ಇಜ್ಜಂದೆ ನೆನಪೇ ಇಜ್ಜಿ ಎಂಕ್ ಏ ಸುಳ್ಳು 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 ಏ ಸುಳ್ಳು ಒಂದು ನೀರು 2 ಸ್ಟೆಪ್ ಆಡ್ಲೆ ತುಕ ಅವೇ ತುಕ ಪಾಡ್ಲೆ ಖುಷಿ ಅರೆ ತುಲ್ ಸರಿ ಇತ್ತೆ ವೀಡಿಯೋ ಮಲ್ಪ್ಲೇ ರೀ ಎಕ್ಕಡ್ದಿಂದ ವೀಡಿಯೋ ಮಲ್ತಿದ್ದ ಬುಡೆ ದಿನ ಡ್ಯಾನ್ಸ್ ಹಾಂ ಮಲ್ಪಲೆ ಮೇಡಮ್ಗೆ ಫೀಲ್ ತಿಕ್ಕಿಜಿ ಖುಷಿ ಅಂಡ್ ಇತ್ತೆ ಜನಕ್ಲೆ ಗೊತ್ತಾದಿಪ್ಪುಣು ಇಂಟ್ರೆಸ್ಟ್ ಮಗನತ್ತು ಅಮ್ಮ ನಂದು ಖುಷಿ ಅಂಡ್ ಮೇಡಮ್ ಇನ್ನ ಎನರ್ಜಿ ತೋದು ಖುಷಿ ಅಂಡ್ ಇಂಚನೆ ರೀಲ್ಸ್ ಮಲ್ತೊಂದಿಪ್ಲೆ ಒಂದ್ಸರ್ತಿ ನಮ್ಮ 2 ಜನ ಒಟ್ಟಿಗೆ ರೀಲ್ಸ್ ಮಲ್ಪೋ ಅಪ್ಪಗಂಡು ತುಳು ಪುಳಂಕಂದು ಲೈಕ್ಸ್ ಬರೋ ತಿಕ್ಕೊಂಡತ್ತ ಹುಷಾರಲ್ಲ ರೀರು ಎಸ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಪೋರ್ಚ ಅರ್ಜೆಂಟ್ ಅಲ್ಪೋಚಿ ಮಗನ್ ಬಿಡ್ದು ಅಪ್ಪಾರ ಪಲ್ಲಂಡ ಇರೆಗೆ ಎತ್ತು ಖುಷಿ ಅಂಡ ಎಂಗ್ಲ ಮಸ್ತ್ ಖುಷಿ ಅಂಡ ಪಂಡ ವಾಯ್ಸ್ ಆಫ್ ಆರಾಧನ ಪದ್ಮಶ್ರೀ ಮೇಡಮ್ ಆರು ಒಂಜಿ ಜೋಕುಲ್ನ ಪ್ರತಿಭೆನ ಮಿತ್ತು ಕನಪೇರು ಗೊತ್ತುಂಡೆ ಪಂಡ ಒಂದಿಜ್ಜಿ ಬಂಗಾರ ಮಸ್ತ್ ಪ್ರೋತ್ಸಾಹ ಕೊಡ್ಪೇರು ಆರೆಗ ಒಂಜಿ ಟ್ಯಾಲೆಂಟ್ ತಿಕ್ಕಂಡ ವಾರೈನು ಎಂಚೊನ್ನ ಪೇರು ಲಾರಿ ಡಾಂಡಲ ಕೊನ ಪೇರು ಆ ಪನ್ನಣ್ಣ ಅಂಚ ಆರು ಎಂಗ್ ಒಂಜಿ ದೇವೇರ್ಲ ಕಾರ್ ದೇವಾ ಈರ್ಲಾತೆ ದಯಪಂಡ ಫಸ್ಟ್ ಇಡೇ ಚಾನ್ಸ್ ಕೊರ್ನಿ ಈರ್ಲಾರ್ಲ ನಿಕುಲ್ 2 ಜನ ನಿಂಗೆ ದೇವೇರಿ ಅನ್ ಸತ್ಯ ಬಂತ ಅಪ್ಪಣ ಒಂಜಿ ಆ್ಯಪಲ್ ಹಣ್ಣೆಲ್ಲ ಕೊಡ್ದು ಬೋಲ ಅಣ್ಣ ದೇವೇರ್ಲ ಎದುರು ಒಂಜಿ ಹಾಂ ದೀಪರತ್ತ ಅವ ಕಂದಿಜಿ ಅಮ್ಮ ಲಿಪ್ಸ್ಟಿಕ್ ಉಂಡತ ದಪ್ಪ ಈ ಬರ್ತಾನೆ ನಿನ್ನ ಲಿಪ್ಸ್ಟಿಕ್ ನಾನ ಮೀನು ಇಂಚ ಪುರ ಉಪದ್ರ ಅಲ್ಪೋಡು ಗೊತ್ತು ಜಂಗ್ ಮುಖ ಸಂಗಡ್ ಪುರ ಬಂದ್ಪೆನ್ನ ಹಾಂ ಅಭಿಮಾನ ಸಂಗಡ್ ವಿಟ್ಲದೊಂದು ಓಪನ್ ಮಾಡ್ಪು ಸ್ಪಾನ್ಸರ್ ಉಳ್ಳೇರು ನಮ್ಮನ ಗುರು ಸರ್ ಅಭಿಮಾನಿಗಳ ಸಂಘ ಕೀರ್ತಿಯ ಅಭಿಮಾನಿಗಳ ಸಂಘ ರಿಜಿಸ್ಟರ್ ವಿಟ್ಲ ಎಸ್ ವೆರಿ ಗುಡ್ ರಿಜಿಸ್ಟರ್ಡ್ ಪಾಡೋಡು
ಚಿನ್ನ ಕಲ್ದಕ್ಕೆ ಬೇರೆ ಓಕೆ പോവാ ಥ್ಯಾಂಕ್ ಯು ಬರೋಂದಿಪ್ಪಳು ಈ ಬತ್ತನ ಕುಸ್ಸ ಬಿಣಂಗೆ ಅವ ಪುಗಲ್ಲವ ಅಂಚನೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೇಳಲೇಬೇಕಾಗಿಲ್ಲ, ನಿಮಗಂತೂ ಟಿ ವಿ ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗ್ತಾ ಇರಲ್ಲ. ಯಾಕಂತ ಹೇಳಿದರೆ ಅಷ್ಟೊಳ್ಳೊಳ್ಳೆ ಪರ್ಫಾರ್ಮೆನ್ಸ್. ಆ್ಯಂಡ್ ಬ್ರೇಕನ್ನು ಕೂಡ ಇಷ್ಟೇ ಚೆನ್ನಾಗಿ ಕೂತ್ಕೊಂಡು ನೋಡಿ. ಈಗ ಒಂದು ಪುಟ್ಟ ಬ್ರೇಕನ್ನು ತಗೊಂಬರೋಣ. ಟೇಕ್ ಅ ಬ್ರೇಕ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ನಮ್ಮಲ್ಲಿರುವ ವಿಶ್ವಾಸವನ್ನು ತೋರಿಸುವ ಹೆಜ್ಜೆಗಳು ಅತ್ಯಂತ ಸೂಕ್ಷ್ಮವಾದ ನಿರ್ಣಯಗಳು, ಹೊಸ ವಿಧವಾದ ಆಲೋಚನೆಗಳು ಹೊಸ ಬದಲಾವಣೆಗಳನ್ನು ತರುತ್ತವೆ. ಇಡುವ ಪ್ರತಿ ಹೆಜ್ಜೆಯಲ್ಲೂ ನಂಬಿಕೆಯನ್ನು ನೀಡುವ ನನ್ನ ಸ್ವಂತ ವಾಕ್ಮೇಟ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಗೆ ಸ್ವಾಗತ. ಒಂದು ಬೊಂಬಾಟ್ ಆಗಿರುವಂಥ ಪರ್ಫಾರ್ಮೆನ್ಸ್ ಜೊತೆಗೆ ಎಂತ ಹೇಳುವಂಥದ್ದು ಮತ್ತೇರಿಸುವಂತಹ ಮಾತುಗಳು ಅಂತ ಹೇಳ್ಬೋದು. ಸೊ ಖುಷಿ ಆಗ್ತದೆ ನನಗೆ ಮಕ್ಕಳ ಜೊತೆ ಈ ಥರ ಎಲ್ಲ ಮಾತಾಡುವಂಥ ಮಕ್ಕಳು ಸಿಕ್ಕಿದ್ರೆ ಅಷ್ಟೇ ಖುಷಿ ಆಗ್ತದೆ. ಆದರೆ ಇವರು ಬ್ಯೂಟಿ ಕ್ವೀನ್ ಅಂತ ಹೇಳ್ಬೋದು. ಇವರ ಡಾನ್ಸರಾ ಅಥವಾ ಹೀರೋಯಿನ ಗೊತ್ತೇ ಆಗಲ್ಲ ನನಗೆ, ಎರಡೂ ಕನ್ಫ್ಯೂಷನ್. ಅದಕ್ಕಿಂತ ಜಾಸ್ತಿ ಇವರ ಅಮ್ಮನನ್ನು ನೋಡಿದರೆ ನನಗೆ ಹಳೆ ಕಾಲದ ಹೀರೋಯಿನ್ ಅಂತ ಫೀಲ್ ಆಗುತ್ತೆ. ಅಷ್ಟು ಕ್ಯೂಟ್ ಆಗಿದ್ದಾರೆ. ಅವರ ಅರ್ಧ ಭಾಷೆ ಆದರೂ ಬಿಳಿ ನಾನು ಬರ್ತಿದ್ದೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬೆಳ್ಳಗಿರುವಂಥ ಹುಡುಗಿ ಆ್ಯಂಡ್ ಒಳ್ಳೆ ಮನಸ್ಸಿನ ಹುಡುಗಿ ಶ್ರೇಯಾ ಫ್ರಮ್ ಸುಳ್ಯದಿಂದ ಬಂದಿದ್ದಾರೆ. ಆ್ಯಂಡ್ ಯಾವತ್ತು ಬಂದಾಗ ನನಗೆ ಎಕ್ಸ್ಪೆಕ್ಟೇಷನ್ ಹೈ ಲೆವೆಲ್ ಇರುತ್ತೆ. ಯಾಕಂತ ಹೇಳಿದರೆ ಡಾನ್ಸ್ ಅಂತ ಹೇಳಿದರೆ ಇವರು ಅಂತ ಹೇಳಿದರೆ ಡಾನ್ಸ್, ಎಕ್ಸ್ಪ್ರೆಷನ್ ಅಂತ ಹೇಳಿದರೆ ಇವರು ಅಂತ ಹೇಳಿದರೆ ಎಕ್ಸ್ಪ್ರೆಷನ್. ಸೊ ತಡ ಮಾಡೋದು ಬೇಡ, ಅವರನ್ನು ವೆಲ್ಕಮ್ ಮಾಡೋಣ. ದೆನ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಶ್ರೇಯಾ ಫ್ರಮ್ ಸುಳ್ಯ.
ಹಾಯ್ ಶ್ರೇಯಾ. ಹಾಯ್ ಅಕ್ಕ, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಓ, ನಾನು ಸಖತ್ತಾಗಿದೆ. ನನಗೆ ದೀಪ ಒಮ್ಮೆ ನೋಡಬೇಕು. ಎಣ್ಣೆನೇ ಇಲ್ಲ ದೀಪದಲ್ಲಿ. ನಾನು ನೋಡಿದೆ ಹೀಗೆ ಕೈ ಹಾಕಿದ್ರು ಅಂತ. ದೀಪ ಕೊಳ್ಳೆ ಉಂಟಲ್ಲ, ಧರ್ಮಕ್ಕೆ ಎಣ್ಣೆ ಸಿಲ್ಲ ಎಂತ ಸಿಲ್ಲ. ಸೊ ಹೇಗೆ ಅನ್ನಿಸ್ತು ಇವತ್ತು ಡ್ಯಾನ್ಸ್ ಮಾಡಿ? ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ವಾಯ್ಸ್ ಆಫ್ ಆರಾಧನಾ ತಂಡದ ಪದ್ಮಶ್ರೀ ಮ್ಯಾಮ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಸ್ಪಂದನ ಚಾನೆಲ್ಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಯಾಕೆಂತ ಹೇಳಿದರೆ ಇಂಥ ಒಂದು ಸ್ಟೇಜಲ್ಲಿ ನನ್ನನ್ನು ಯಾವತ್ತೂ ಕರೆದು ಪರ್ಫಾರ್ಮ್ ಮಾಡಲಿಕ್ಕೆ ಚಾನ್ಸ್ ಕೊಡ್ತಾರೆ. ಹಾಗೆ ಬಸವರಾಜ್ ಮಂತ್ರಿ ಸರ್ಗೆ, ಆಮೇಲೆ ಸುದರ್ಶನ್ ಸರ್ಗೆ, ಹಾಗೆ ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲ ಪೇರೆಂಟ್ಸ್ಗಳಿಗೆ ಕೂಡ ಒಂದು ಜೇನು ಗೂಡಿನಾಗೆ ಮಕ್ಕಿ ಮನೆಯಾಗಿ ಉಂಟು, ಜೇನು ಗೂಡಿನಾಗೆ ಇದೆ. ಎಲ್ಲರೂ ಕೂಡ ಒಂದು ಟ್ಯಾಲೆಂಟ್ ಮೇಲೆ ಹೋಗ್ತಾ ಇದೆ ಅಂದರೆ ಬೇರೆ ಕಡೆ ಎಲ್ಲ ಕಾಲು ಎಳೆಯುವವರು ಇದ್ದೇ ಇರ್ತಾರೆ. ಆದರೆ ನಮ್ಮ ವಾಯ್ಸ್ ಆಫ್ ಆರ್ ತಂಡದ ಎಲ್ಲ ಪೇರೆಂಟ್ಸ್ಗಳು ಕೂಡ ಈಗ ನಾನೀಗ ಡ್ಯಾನ್ಸ್ ಮಾಡ್ತಾ ಇದ್ದರೆ ಬೇರೆ ಪೇರೆಂಟ್ಸ್ಗಳೆಲ್ಲ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಶ್ರೀನಿವಾಸ್ ಬಾಜ್ಪೇಯಿ ಸರ್ ಕೂಡ, ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಅಭಿಷೇಕ್ ಅಣ್ಣ ಅವರಿಗೆ, ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಆಯಿತಾ? ಆಯ್ತು. ಮತ್ತು ನಿಮಗೆ ಕೂಡ ತುಂಬ ಥ್ಯಾಂಕ್ಸ್. ಹಾಂ ಆಯ್ತು. ನಾನು ಎನ್ನ ಬೇಲೆ ಪೋಂಡು. ಇನ್ನು ನೀವೇ ಇಲ್ಲಿ ಆ್ಯಂಕರ್, ಅವ್ರು ಫಿಕ್ಸ್ ಮಾಡಿ ಆಯ್ತಾಗ. ತುಂಬ ಚೆಂದ ಮಾತಾಡಿದ್ದೀರಿ. ಬಚ್ಚುತ್ತುಂಟಾ ಹೇಳಿ? ಬಚ್ಚುತ್ತುಂಟಾ? ಇಲ್ಲ ಇಲ್ವಾ? ಬಿಟ್ಟರೆ ಇನ್ನೂ 2 ಗಂಟೆ ಮಾತಾಡ್ತಾನೆ. ಸೊ ಅಲ್ಲ, ಅಷ್ಟು ಚಂದ ಕಾಲು ಮೇಲೆತ್ತಿ ಕೈ ಹೀಗೆ ಪಲ್ಟಿ ಎಲ್ಲ ಹೊಡೆದ್ರೆ ನಿಮಗೆ ಕೈಕಾಲೆಲ್ಲ ನೋವಾಗುದಿಲ್ವಾ? ನಾನು ಹುಟ್ಟಿದೆ ಡ್ಯಾನ್ಸ್ ಮಾಡಲಿಕ್ಕೆ. ಅಯ್ಯಯ್ಯೋ, ಅದು ಖಂಡಿತ. ಆಯಿತಾ? ಅದು ಖಂಡಿತ. ಒಂದು ವೇಳೆ ನಾನು ಮಿನಿ ಈ ಥರ ಡ್ಯಾನ್ಸ್ ಮಾಡ್ತಿದ್ದೆ 1 ವಾರ ಹೇಳ್ತಾ ಇರಲಿಲ್ಲ ಕೈಕಾಲು ನೋವಲ್ಲಿ. ಸೊ ಎಸ್, ಸೊ ಇವತ್ತು ನೀವು ಒಂದು ಮಾತು ಹೇಳಿದ್ದು, ಹುಟ್ಟಿದ್ದೇ ಡ್ಯಾನ್ಸ್ ಮಾಡಲಿಕ್ಕೆ ಅಂತ. ಅದು 200% ನಿಜ. ಯಾಕಂತೇಳಿ ನೀವು ಡ್ಯಾನ್ಸ್ ಮಾಡುವಾಗ ನೀವು ಡ್ಯಾನ್ಸ್ ಮಾಡ್ತಿದ್ದೀರಿ ಅಂತ ಅನ್ಸಲ್ಲ, ಡ್ಯಾನ್ಸ್ ಆಟೋಮೆಟಿಕಲಿ ಹುಟ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ನಾ ಹೇಳಿದಲ್ಲ, ಫ್ಯೂಚರ್ ಆ್ಯಂಕರ್ ಇವರು ನಮ್ಮದು. ಸೊ ಇವತ್ತೊಂದು ಆ್ಯಂಕರಿಂಗ್ ಝಲಕ್ ತೋರಿಸ್ತೀರಾ? ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೇಯಾ MG ಸುಳ್ಯ. ಇವತ್ತು ಸ್ಪಂದನ ಚಾನಲಲ್ಲಿ ಸ್ಟಾರ್ಟ್ ಆಗಿರುವಂತಹ ರೈಸಿಂಗ್ ಸ್ಟಾರ್ಸ್ ತುಂಬಾ ಎಪಿಸೋಡ್ ಕಳೆದು ಇವಾಗ ಇನ್ನೊಂದನೇ ಎಪಿಸೋಡ್ಗೆ ಕಾಲಿಟ್ಟಿದೆ. ಸೊ ಇದರಲ್ಲಿ ಬಂದಂತಹ ಎಲ್ಲ ಪುಟಾಣಿ ಮಕ್ಕಳಿಗೂ ನಿಮ್ಮೆಲ್ಲರ ಪ್ರೀತಿಯ ಶ್ರೇಯನ ಕಡೆಯಿಂದ ಸ್ವಾಗತ, ಸುಸ್ವಾಗತ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಇಲ್ಲಿಂದ ಇನ್ನೂ ದೊಡ್ಡ ಸ್ಟೇಜಿಗೆ ಹೋಗುವ ಹಾಗೆ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕೋಲ್ ಕೊಟ್ಟು ಬೆಟ್ಟು ತಿಂದು ಅಂತ ಹೇಳಿದರೆ ಇದೆ. ನಾನೇ ಹೇಳೋದು ಆ್ಯಂಕರಿಂಗ್ ಮಾಡಲಿಕ್ಕೆ. ಇದು ರೈಸಿಂಗ್ ಸ್ಟಾರ್ ಮತ್ತು ಕಾಫಿ ಟೈಮ್ ನಂದೆ. ಆಯಿತಾ? ಬೇರೆಂತ ಸಹ ಮಾಡಿ. ಇಲ್ಲ, ಜೋಕ್ಸ್ ಅಪಾರ್ಟ್. ಶ್ರೇಯಾ, ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಶ್ರೇಯಾ ಆ್ಯಂಕರಿಂಗ್ ಜರ್ನಿಯನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ನಿಮ್ಮ ಬಾಯಿಂದಾದರೂ ನಾನು ದೊಡ್ಡ ಸ್ಟೇಜಿಗೆ ಹೋಗೋಕ್ಕಾಗಲಿ. ಸೋಸಿ, ನನ್ನ ಬಾಯಿಂದ ಅಲ್ಲ, ನಿಮ್ಮ ಕಾಲಿಂದ. ನಿಮ್ಮ ಬಾಯಿ ಗುಣದಿಂದ. ಎಸ್, 200% ಶ್ರೇಯಾ ದೊಡ್ಡ ಸ್ಟೇಜಲ್ಲಿ ಹೋಗ್ತಾಳೆ. ನಾನು ಅವಳ ಆಟೋಗ್ರಾಫ್ ತಗೊಳ್ತೇನೆ. ಓಕೆನಾ? ಆಗೋ ನಿಮ್ಮದೊಂದು ಹೆಸರು ಹೇಳ್ತೇನೆ. ಹೇಳ್ತೀರಾ? ಅಕ್ಕ ಕೂಡ ಹೇಳಿದ್ರು ಅಂತ. ಅವಾಗ ನಾನು ಟಾಪ್ ಆ್ಯಂಕರ್ ಆಗಿರ್ತೇನೆ. ಆಯಿತಾ? ನಾನು ಅವಾಗ ಆಟೋಗ್ರಾಫ್. ಸೋ ಸ್ವೀಟ್. ಇಲ್ಲ, ನೀವು ಗ್ಯಾರಂಟಿ ಅಂತ ಸ್ಟೇಜ್ ಹತ್ತುತ್ತೀರಿ. ಮತ್ತು ಈ ಥರ ದೀಪ ನನ್ನ ಮನೆಗೆ ತೊಗೊಂಡೋಗ್ಲಾ? ತಗೊಂಡೋಗಿ. ಇಲ್ಲ, ನನ್ನ ಗಿಫ್ಟ್ ಬೇಡ. ಮತ್ತೆ ನೀವು ನೆಕ್ಸ್ಟ್ ಎಪಿಸೋಡಲ್ಲಿ ಕೇಳಿದರೆ ಅದು ಹಾಳಾಗಿರ್ತದೆ ನನ್ನ ಕೈಯಲ್ಲಿ. ಎಸ್, ಸೊ ಶ್ರೇಯಾ, ಖುಷಿ ಆಯಿತು. ನಿಮ್ಮ ಅಮ್ಮ ತುಂಬ ಡ್ಯಾನ್ಸ್ ಮಾಡಲಿ, ನಂಗೆ ಬೇಜಾರಾಯ್ತು. ಹೇಳಿ ಆಯ್ತು ಅಮ್ಮನ ಹತ್ರ. ನಾನು ಕರ್ದೇವರಿಗೆ. ಹೌದು, ಹೆಂಗಸ ಹಾಗೆ ಮಾಡೋದಲ್ಲ? ಹೌದು. ಮಗಳು ಮಾತ್ರ ಎದುರು ಹೋಗ್ಬೇಕು. ಇವಾಗ ನಾನು ಡ್ಯಾನ್ಸ್ ಮಾಡೋಕೆ ಮುಂದೆ ಹಿಂಗೆ ಮಾಡ್ತಾ ಇರ್ತಾರೆ. ಹೌದಾ? ನೆಕ್ಸ್ಟ್ ಟೈಮ್ ಕೆಲಸ ಮಾಡು, ಎತ್ತಾಕೊಂಬಂದು ಡ್ಯಾನ್ಸ್ ಮಾಡಿಸು. ಆಯ್ತಾ? ನಂಗೆ ಗೊತ್ತಿರಲಿಲ್ಲ ಆಗ, ನಂಗೆ ಅದು ಸಪೋರ್ಟ್ ಬೇಕು ಯಾರಾದ್ರು. ನಾನಿದ್ದೇನೆ. ಅಂದರೆ ಪೆಟ್ಟು ಬೀಳುವಾಗೆಲ್ಲ ಇಟ್ಕೊಳ್ಳಿ. ಮತ್ತು ಇದೆಂತ ಐಲ್ಯಾಶಸ್ ನಾನು ತುಂಬ ಬೆಳೆದಿದಲ್ಲ, ಕಟ್ ಮಾಡಿಸಿ. ಎಸ್ ಶ್ರೇಯಾ, ಥ್ಯಾಂಕ್ ಯು ಸೋ ಮಚ್. ಬಿ ಹ್ಯಾಪಿ. ಈ ಥರನೇ ಖುಷಿಯಾಗಿರಿ. ಸ್ಪಂದನಕ್ಕೆ ಯಾವಾಗ ಬರ್ತೀರಾ ಆ್ಯಂಕರಿಂಗಿಗೆ? ಬರುವ ನೆಕ್ಸ್ಟ್ ಎಪಿಸೋಡ್ ಟ್ರೈ ಮಾಡ್ತೇನೆ. ಆಯ್ತು, ಇಲ್ಲೊಂದು ರೆಂಟ್ ಇದು ಮನೆ ತೊಗೊಳ್ಳಿಕ್ಕೆ ಹೇಳಿ. ಆಯಿತಾ? ಅಲ್ಲ, ಸುಳ್ಳೆದು ಬರಬೇಕಲ್ಲ, ಅದಕ್ಕೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಶ್ರೇಯಾ. ಆಲ್ ದಿ ವೆರಿ ಬೆಸ್ಟ್. ಈಗ ಹೇಗಾಗಿದೆ ಅಂತ ಹೇಳಿದರೆ, ಪ್ರತಿ ಮಕ್ಕಳ ಮೇಲೆ ಎಲ್ಲರಿಗಿಂತ ಜಾಸ್ತಿ ನನಗೆ ಎಕ್ಸ್ಪೆಕ್ಟೇಷನ್ಸ್. ಇವರು ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು ಅಂತ. ಅಷ್ಟು ಖುಷಿ. ಬಹುಶಃ ನನಗೆ KG ಗಟ್ಟಲೆ ತಮ್ಮಂದಿರು ತಂಗಿಯಂದಿರು ಸಿಕ್ಕಿಬಿಟ್ಟಿದ್ದಾರೆ ರೈಸಿಂಗ್ ಸ್ಟಾರ್ಸಿಗೆ ಬಂದಾದ ನಂತರ. ಖುಷಿ ಆಗ್ತದೆ ಅದು. ಸೊ ಎಲ್ಲರ ಪ್ರೀತಿಯಿಂದ ಮಾತಾಡಿಸುವಾಗ ಉಂಟಲ್ಲ, ಕಣ್ಣೀರು ಬರ್ತದೆ ನನಗೆ. ಇದೇ ಕಣ್ಣೀರೊಂದಿಗೆ ಕಾರುಣ್ಯನನ್ನು ಕರೆದು ಬಿಡೋಣ. ಸೊ ಕರುಣೆ ಇರುವಂತಹ ಕಾರುಣ್ಯ
ಆ್ಯಂಡ್ ತುಂಬ ಮುದ್ದಾಗಿದ್ದಾಳಪ್ಪ. ಇವಳನ್ನು ನೋಡಿ ನಂಗೆ ಹೊಟ್ಟೆ ಉರಿ ಆಗ್ತದೆ. ಆ ಪ್ರಾಯದಲ್ಲಿ ನಾನು ಕೋತಿದ್ದಾರೆ ಇದ್ದೆ, ಇವಳು ಅಷ್ಟು ಮುದ್ದಾಗಿದ್ದಾಳೆ. ಸೊ ಹಾಗಾಗಿ ಅವರನ್ನು ವೆಲ್ಕಮ್ ಮಾಡೋಣ. ದೆನ್ ಪ್ಲೀಸ್ ವೆಲ್ಕಮ್ ಮುದ್ದಾದ ಡ್ಯಾನ್ಸ್. ಸಾಂಗ್ ಯಾವುದು ಅಂತ ಅವ್ರಿಗೂ ಗೊತ್ತಿಲ್ಲ, ಅಷ್ಟು ಸರ್ಪ್ರೈಸಿಂಗ್ ಡ್ಯಾನ್ಸ್. ಸೊ ಅವರನ್ನು ವೆಲ್ಕಮ್ ಮಾಡೋಣ. ದೆನ್ ಪ್ಲೀಸ್ ವೆಲ್ಕಮ್ ಕಾರುಣ್ಯ. ना पास तू तो आती ढंग से सांस नहीं, चिड़चिड़ा सा रहता हूँ मैं, लगता कुछ भी खास नहीं। जब से मरने लगे हैं तुझ पे बचने की कोई आस नहीं मेरी। ओ जिंदगी में आई जब से वाइब ही बदल गई, घूमता था मैं अवारा लाइफ सी संभल गई। दुनिया मेरी डार्क सी में लाइट सी एक जल गई है। तेरी बातों में तो खो सा गया, मेरी रातों में दिन हो सा गया। प्यार कहते जिसको फाइनली वो हो सा गया। फाइनली 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 रहा ना पहले से शायद, समझ में कुछ न आए अब, बोलो ना क्या किया जाए अब, आंखों से नींद है गायब। खुश मैं इतना क्यों हूँ, तुझको तो वजह में क्यों दूं, जाने क्या हुआ मुझे तेरे प्यार में चमकू जैसे जुगनू। हलमती हबीबू हलमती हबीबंदाले हलमती हबीबू हलमती हबीबंदा हलमती हबीबू हलमती हबीबंदाले हलमती हबीबू हलमती हबीबू मलम पिता पिता दे मलम पिता पिता दे बजाना स्टेप पड़ गाना, वंस मोर पंद थोड़ा बेस बढ़ाना। गाना बजाना स्टेप पड़ गाना, वंस मोर पंद थोड़ा बेस बढ़ाना। गौजी गम्मत मूलू इनी बिंदास फील नाना बेजार ओलू सैड लाइफ आंड सेल ಬಂಗಾರ ಮೈನಿಗೆ ಸಿಂಗಾರ ನಿನ್ನ ನಡಕೆ ಆಲೇಲೆ ಏರಗ ಮದಿಮೆ ಆಲೇಲೆ ತೂ ಮಗ ಮದಿಮೆ ಆಲೇಲೆ ಪೊಣ್ಣು ಏರೆ ಆಲೇಲೆ ಆಲೇಲೆ ಏರಗ ಮದಿಮೆ ಆಲೇಲೆ ತೂ ಮಗ ಮದಿಮೆ ಆಲೇಲೆ ಪೊಣ್ಣು ಏರೆ ಆಲೇಲೆ ಪಡಿಲಿದ ಬಜಕ. ಹಾಯ್ ಹಾಯ್, ಹೇಗಿದ್ದೀರಿ? ಚೆನ್ನಾಗಿ. ಹೌದಾ, ನಿಮ್ದು ಅಮ್ಮ ತುಂಬ ಚಂದ ಇದ್ದಾರಂತಲ್ಲ? ಅದೇ ನೀವು ತುಂಬ ಚಂದ ಇದ್ದೀರಿ. ನಿಮ್ಮದು ಮುಖ ಎಲ್ಲ ಟೊಮೆಟೊ ಟೊಮೆಟೊ, ನಮ್ಮದೆಲ್ಲ ಪೊಟ್ಯಾಟೊ ಪೊಟ್ಯಾಟೊ. ತುಂಬ ಚಂದ ಕಾಣ್ತಾ ಇದ್ದೀರಿ ಇವತ್ತು. ಸೊ ಖುಷಿ ಆಯ್ತಾ ಡ್ಯಾನ್ಸ್ ಮಾಡಿ? ಇದು ಸಾಂಗ್ಸ್ ಎಲ್ಲ ಇತ್ತಲ್ಲ, ಯಾವುದದು ಸಾಂಗ್ ಇದು? ರೀಲ್ಸ್ ಮಾಡ್ತಾರಲ್ಲ ಇದಕ್ಕೆ, ರೀಲ್ಸ್ ಮಾಡೋಣ ನಾವೆಲ್ಲ ಸೇರಿ. ಹಾಂ, ಒಂದು ರೀಲ್ಸ್ ಮಾಡೋಣ. ಹಾಂ, ಮಾಡುವ. ಜೋಶಲ್ಲಿ ಮಾತಾಡಿ ಸ್ವಲ್ಪ. ಹಾಯ್ ಹೇಳಿ ಅಕ್ಕನಿಗೆ. ಹಾಯ್, ಹೇಗಿದ್ದೀರಾ ಕೇಳಿ? ಹೇಗಿದ್ದೀರಾ?
ಹಾಂ ಸರಿ ಅಮ್ಮ, ಚೆನ್ನಾಗಿದ್ದೇನೆ. ಎಸ್, ಈಗ ರೀಲ್ಸ್ ಮಾಡೋ, ನಮ್ಮ ಮಕ್ಕಳನ್ನೆಲ್ಲ ಕರೆಯುವ, ಬಿಟ್ಟೆ ಮಕ್ಕಳನ್ನು. ಓಕೆನಾ? ಕರೆಯೋಣ? ಕರಿ. खुश हूँ मैं इतना क्यों, तुझको तो बच्चों में क्यों, जाने क्या हुआ मुझे, तेरे प्यार में चमकू जैसे जुगनू. हलमती हबीबू हलमती हबीब वंदाले हलमती हबीबू हलमती हबीब वंदा हलमती हबीबू हलमती हबीब वंदाले हलमती हबीबू हलमती हबीबू मलम पिता पिता दे मलम पिता पिता दे गाना बजाना स्टेप पड़ गाना वंस मोर पंद तोड़ा बेस बढ़ाना गाना बजाना स्टेप पड़ गाना वंस मोर पंद तोड़ा बेस बढ़ाना गौजी गम्मत मूलु नीने बिंदास फील नाना बेजार ओलु सैड लाइफ आंड सेल ಬಂಗಾರ ಮೈಲಿಗೆ ಸಿಂಗಾರ ನಿನ್ನ ನಡಕೆ ಆಲೇಲೆ ಏರಗ ಮದಿಮೆ ಆಲೇಲೆ ತೂ ಮಗ ಮದಿಮೆ ಆಲೇಲೆ ಪೊಣ್ಣು ಏರೆ ಆಲೇಲೆ ಆಲೇಲೆ ಏರಗ ಮದಿಮೆ ಆಲೇಲೆ ತೂ ಮಗ ಮದಿಮೆ ಹಾಯ್ ಹಾಯ್. ನಿಂಗೆ ಇವತ್ತು ಪನಿಷ್ಮೆಂಟ್ ಉಂಟು, ಆಯ್ತಾ? ಹಾಂ ಆಯ್ತು. ಪನಿಷ್ಮೆಂಟ್ ಉಂಟು ಹೇಳ್ತೇನೆ, ಆಯ್ತಂತೆ. ಪನಿಷ್ಮೆಂಟ್ ಉಂಟು. ನಿಮ್ಮಿಂದಾಗಿ ಎಷ್ಟು ಜನ ಬಂದು ಡಾನ್ಸ್ ಮಾಡಿದ್ರು ಇಲ್ಲಿ? ಹಾಂ, ಡಾನ್ಸ್ ಮಾಡಿದ್ರು, ಖುಷಿ ಆಯಿತಾ? ನಿಮ್ಮಿಂದಾಗಿ ಇವತ್ತು ಎಲ್ಲರೂ ಬಂದು ಡಾನ್ಸ್ ಮಾಡೋಕೆ ಆಯಿತಾ, ಅದು ಖುಷಿ. ಆ್ಯಂಡ್ ನೀವು ಕೂಡ ಖುಷಿಯಾಗಿರಿ, ಓಕೆನಾ? ಎಸ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೇಳಲೇಬೇಕಾಗಿಲ್ಲ, ನಿಮಗಂತೂ ಟಿ ವಿ ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗ್ತಾ ಇರಲ್ಲ. ಯಾಕಂತ ಹೇಳಿದರೆ ಅಷ್ಟೊಳ್ಳೊಳ್ಳೆ ಪರ್ಫಾರ್ಮೆನ್ಸ್. ಆ್ಯಂಡ್ ಬ್ರೇಕನ್ನು ಕೂಡ ಇಷ್ಟೇ ಚೆನ್ನಾಗಿ ಕೂತ್ಕೊಂಡು ನೋಡಿ. ಈಗ ಒಂದು ಪುಟ್ಟ ಬ್ರೇಕನ್ನು ತಗೊಂಬರೋಣ. ಟೇಕ್ ಅ ಬ್ರೇಕ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ.
ವಾಕ್ಮೆಟ್, ವಾಕ್ ವಿತ್ ಕಂಫರ್ಟ್. ನಮ್ಮಲ್ಲಿರುವ ವಿಶ್ವಾಸವನ್ನು ತೋರಿಸುವ ಹೆಜ್ಜೆಗಳು ಅತ್ಯಂತ ಸೂಕ್ಷ್ಮವಾದ ನಿರ್ಣಯಗಳು. ಹೊಸ ವಿಧವಾದ ಆಲೋಚನೆಗಳು ಹೊಸ ಬದಲಾವಣೆಗಳನ್ನು ತರುತ್ತವೆ. ಇಡುವ ಪ್ರತಿ ಹೆಜ್ಜೆಯಲ್ಲೂ ನಂಬಿಕೆಯನ್ನು ನೀಡುವ ನನ್ನ ಸ್ವಂತ ವಾಕ್ಮೇಟ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಗೆ ಸ್ವಾಗತ. ಈ ಸಂಚಿಕೆಯ ವಿಶೇಷತೆ ಏನೋ ಗೊತ್ತಿಲ್ಲ, ಯಾರ ಕಾಲು ನಿಲ್ತಾ ಇಲ್ಲ ಒಂದು ಕಡೆಯಲ್ಲಿ. ಸೊ ಇವತ್ತು ಎಲ್ಲರೂ ಕುಣಿತಾ ಇದ್ದಾರೆ, ಅದು ಖುಷಿ. ಅದ್ರ ಜೊತೆಗೆ ಕಾರ್ಕಳದಿಂದ ಬಂದಿರುವಂತಹ ರಚನ್ ಈಗ ನಾನೊಬ್ಬನೇ ಕುಣಿತೇನೆ ಅಂತ ರೆಡಿ ಆಗಿದ್ದಾನೆ. ಅವನನ್ನು ವೆಲ್ಕಮ್ ಮಾಡೋಣ. ಅದನ್ನು ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ರಚನ್ ಫ್ರಮ್ ಕಾರ್ಕಳ. We are the sounds of the streets. Pull up the bass. Hey, 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 hey. Pull up the bass, 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 bass. मैं हुआ तेरा मजनू, तू बन जा मेरी लैला. आज चलेगा जादू तेरा मेरा पहला पहला. कि ये तेरी बातें डरता है मेरा जिया, तू ही बता दे जरा क्या है इरादा तेरा. दिल को संभाले तू, हीरो मैं ही तो हूँ तेरा. तेरी ही बातों ने तो मुलाकातों ने छीना मुझसे मेरा है जिया. मुकाला मुकाबला लैला, ओह लैला. मुकाबला सुभान अल्लाह लैला, ओह लैला. Pull up the bass. ಹಾಯ್. ಹಾಯ್, ಮಾತಾಡೋದಿಲ್ವಾ? ಮಾತಾಡ್ತೇನೆ. ನಿಮ್ದು ಅಮ್ಮ ಅಷ್ಟು ಮಾತಾಡ್ತಾರೆ, ನೀವು ಅಷ್ಟು ಮಾತಾಡಿದ್ರೆ ಹೀಗೆ. ಹಾಯ್ ಹೇಳಿ. ಹಾಯ್. ವೆರಿ ಗುಡ್. ಆ್ಯಂಡ್ ಪದ್ಮಶ್ರೀ ಮೇಡಮ್ಗೆ ನಂದೊಂದು ರಿಕ್ವೆಸ್ಟ್, ಈ ಸೈಜಿದು ಮಕ್ಕಳನ್ನು ಸ್ವಲ್ಪ ಜಾಸ್ತಿ ಕರ್ಕೊಂಬನ್ನಿ ಆಯಿತಾ? ಖುಷಿ ಆಗ್ತದೆ ಹೀಗೆ ಕೆಳಗಡೆ ನಿಂತ್ಕೊಂಡು ಮಾತಾಡಲಿಕ್ಕೆ. ಎಲ್ಲ ನನಗಿಂತ ಉದ್ದದವರನ್ನು ತಂದ ಹಿಂಗೆ ಮಾತಾಡಲಿಕ್ಕೆ ಅಲ್ವಾ? ಹೈಫೈ ಕೊಡು. ಯಾರಿದು ಸ್ಟೆಪ್ ಹೇಳ್ಕೊಟ್ಟದ್ದು? ನೀವೇ ಕಲ್ತ್ರಾ? ನಿಮ್ಗೆ ಯಾರು ಇಷ್ಟ ಡ್ಯಾನ್ಸರ್? ಡ್ಯಾನ್ಸಲ್ಲಿ ಯಾರು ಇಷ್ಟ ನಿಮಗೆ?
ಡ್ಯಾನ್ಸ್ ಟೀಚರ್. ಡ್ಯಾನ್ಸ್ ಟೀಚರ್ ಇಷ್ಟನಾ? ಅವ್ರ ಹೆಸರು? ಅದು ಗೊತ್ತಿಲ್ಲ, ಟೀಚರ್ದು ಅದು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿ. ಹೌದೌದು, ಟೀಚರ್ ಅಂತ ಕರಿಬೇಕು ಅವರನ್ನೆಲ್ಲ, ಹೆಸರು ಗೊತ್ತಿಲ್ಲ ನಮಗೆ ಅಲ್ವಾ? ಅದು ನ್ಯೂ ಟೀಚರ್ ಬಂದದ್ದು. ನ್ಯೂ ಟೀಚರಾ? ಹಾಂ, ಹುಡುಗನ ಹುಡುಗಿಯಾ? ಹುಡುಗಿ. ಯಾರು ಇಷ್ಟ ಅಂತ ಕೇಳುವಾಗ ರಪ್ಪ ಟೀಚರ್ ಅಂತ ಹೇಳುವಾಗಲೇ ನಾನು ಅರ್ಥ ಮಾಡಬೇಕಿತ್ತು ಅಲ್ವಾ? ಚಂದಿದ್ದಾರಾ? ಆಯ್ತಣ್ಣ, ಬಾ. ಇವತ್ತು ಡ್ಯಾನ್ಸ್ ಮಾಡಿದ್ಯಲ್ಲ, ಸ್ಪಂದನ ಟಿ ವಿಗೆ ಬಂದಿಯಲ್ಲ, ನಾಳ್ದು ನೀನು ಟಿ ವಿಯಲ್ಲಿ ಬರ್ತೀಯಲ್ಲ, ಎಷ್ಟು ಖುಷಿ ಆಗ್ತಾ ಉಂಟು? ತುಂಬ ಖುಷಿ ಆಗ್ತಿದೆ. ಹೌದಾ? ಖುಷಿ ಆದರೆ ಎಂತ ಮಾಡ್ತೀನಿ ನೀನು? ಡ್ಯಾನ್ಸ್. ಖುಷಿಯಾದರೂ ಡ್ಯಾನ್ಸ್ ಮಾಡ್ತೀರಾ? ಸೊ ಇವತ್ತು ಸ್ಟೆಪ್ ಹಾಕಿದ್ರಲ್ಲ, ಅದು ಯಾರ್ದು ಸ್ಟೆಪ್ ಹೇಳಿ ನೋಡ? ಟೀಚರಿದ್ದು ಅಲ್ವಾ? ಹಾಂ, ಟೀಚರಿದ್ದು ಸ್ಟೆಪ್. ಸೊ ಈಗ ನಿಮಗಿಂತ ಜಾಸ್ತಿ ನಿಮ್ಮ ಅಮ್ಮ ಇದ್ದಾರಲ್ಲ, ವೈರಲ್ ಸ್ಟಾರ್ ಅವರು, ವಾಯ್ಸ್ ಆಫ್ ಆರಾಧನಾದು. ಹಾಗೆ ನಿಮ್ಮ ಅಮ್ಮನನ್ನೊಮ್ಮೆ ಕರೀವಲ್ಲ? ಅಮ್ಮನನ್ನು ಕರೀ ನೋಡ. ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ, ಫೈನ್. ಎಸ್. ಸೊ ಯಾವಾಗಲೂ ವಾಯ್ಸ್ ಆಫ್ ಆರಾಧನದಲ್ಲಿ ನಿಮ್ಮದೇ ಮಾತು, ಶೈಲಜಾ ಕಾರ್ಕಳ ಅನ್ನುವಂಥ ಹೆಸರು ವೈರಲ್ ಲಿಸ್ಟಲ್ಲಿ ಇರ್ತದೆ ಯಾವಾಗಲೂ. ಸೊ ಇವತ್ತು ನಿಮ್ಮ ಮಗನ ಡಾನ್ಸ್ ನೋಡಲಿಕ್ಕೆ ನಮಗೆ ಚಾನ್ಸ್ ಸಿಕ್ಕಿತ್ತು. ಫಸ್ಟ್ ಟೈಮ್ ನಾವು ಅವನ ಡಾನ್ಸ್ ನೋಡಿದ್ದು. ಸೊ ಹೇಳಿ ಮೇಡಮ್, ನಿಮ್ಮ ಬಗ್ಗೆ ಹೇಳಿ. ನನ್ನ ಬಗ್ಗೆ ಅಂತೂ ಏನಿಲ್ಲ ಹೇಳಲಿಕ್ಕೆ, ಯಾಕೆಂದರೆ ತಾವೆಲ್ಲರೂ ಸಹ ವಾಯ್ಸ್ ಆಫ್ ಆರಾಧನಾ ಪೇಜಲ್ಲಿ ನನ್ನ ವಿಡಿಯೋವನ್ನು ನೋಡಲಿಕ್ಕೇ ಕಾಯ್ತಾ ಇರ್ತೀರಿ. ಹಾಗಾಗಿ ನಾನು ಹೇಳೋದಕ್ಕಿಂತ ನನ್ನ ಹೆಸರು ಹೇಳೋದಲ್ಲೇ ಗೊತ್ತಾಗ್ತದೆ ನಿಮಗೆ ನಾನು ಯಾರು ಅಂತ. ಪ್ರತಿದಿನ ವಾಯ್ಸ್ ಆಫ್ ಆರಾಧನಾ ಪೇಜಲ್ಲಿ ಪ್ರತಿ ಒಂದು ಮಕ್ಕಳ ಟ್ಯಾಲೆಂಟ್ ಇದೆ ಮೇಡಮ್, ಖಂಡಿತವಾಗಿ. ಅದರಲ್ಲಿ ವಿಶೇಷವಾಗಿ ನಾನು ಸ್ವಲ್ಪ ದೊಡ್ಡವರಾಗಿ ನಂದು ಏನು ಪ್ರತಿಭೆ ಇದೆ ನೋಡಿ, ನನ್ನ ಸ್ಟೈಲಲ್ಲಿ. ಬೇರೆಯವರೆಲ್ಲ ಒಂದು ಸ್ವಲ್ಪ ಡ್ಯಾನ್ಸಿಂಗ್ ಕ್ಲಾಸಿಗೆ ಹೋಗ್ಯೋ ಅಥವಾ ಬೇರೆ ಬೇರೆ ಸ್ಟೈಲಲ್ಲಿ, ಆದರೆ ನಾನು ಮಾತ್ರ ಯಾವುದೇ ಡ್ಯಾನ್ಸ್ ಕ್ಲಾಸ್ ಹೋಗಿರೋದಿಲ್ಲ ಖಂಡಿತವಾಗಿಯೂ. ಆದರೂ ಸಹ ತುಂಬ ಅಭಿಮಾನಿಗಳಿದ್ದಾರೆ, ಖಂಡಿತ ಅವರಿಗೆ ನಾನು ಹೃದಯ ತುಂಬಿ ಹೇಳ್ತಾ ಇದ್ದೇನೆ ಧನ್ಯವಾದ. ಯಾಕೆ ಅಂತಂದರೆ ಅವರು ಮಿಸ್ ಮಾಡದೆ ಒಂದು ದಿನ ವಿಡಿಯೋ ಮಾಡಿಲ್ಲ ಅಂದರೆ ಕೇಳೋರಿದ್ದಾರೆ. ವಿಡಿಯೋ ಮಾಡಲಿಲ್ಲ? ಹೌದು, ನಾನು ಶೋ ಮಾಡೋದಿದ್ರು ಕೇಳೋದಿಲ್ಲ ನನಗೆ. ಹೌದು, ಅದೇ ಯಾಕೆಂದರೆ ಅವರು ಕಾಯ್ತಾ ಇರ್ತಾರೆ ಯಾವಾಗ ಬರ್ತದೆ. ಸಾಂಗ್ ಇದಾಗಿರ್ಬೋದು ಅಥವಾ ಬೇರೆ ಏನಾದರೂ ನಾನು ಕೆಲವೊಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ಹಾಕ್ತೇನೆ, ಅಥವಾ ಪ್ರತಿದಿನ ವಾಯ್ಸ್ ಆಫ್ ಆರಾಧನಾ ಪೇಜಲ್ಲಿ ಪ್ರತಿದಿನದ ಟಾಸ್ಕ್ ಇರ್ತದೆ. ಎಸ್, ಅದರಲ್ಲಿ ಅಂತೂ ಎಲ್ಲ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಹಾಗೆಯೇ ವಿಶೇಷವಾಗಿ ಇನ್ನೊಂದು ವಿಷಯವನ್ನು ಹೇಳಬೇಕಂತ ತುಂಬ ಇಷ್ಟಪಡ್ತಾ ಇದ್ದೀನಿ. ಏನು ಅಂತಂದರೆ, ನನ್ನ ಒಂದು ಏನು ವಿಡಿಯೋಗಳನ್ನು ನೋಡ್ತಾರೆ ನೋಡಿ, ಅದನ್ನು ಇಷ್ಟಪಟ್ಟು ಶೈಲು ಅಭಿಮಾನಿ ಗ್ರೂಪ್ ಸಹ ಮಾಡಿದ್ದಾರೆ. ಓ ಮೈ ಗಾಡ್, ಖಂಡಿತವಾಗಿಯೂ ಮೇಡಮ್, ಹೌದು. ತುಂಬ ಜನ ಅದರಲ್ಲಿ ನೋಡ್ತಾ ಇದ್ದಾರೆ. ನವೀನ್ ಸರ್ ಅಂತ ಹೇಳಿ, ಯೋಗೀಶ್ ಸರ್, ಇವರೆಲ್ಲ ಫಾರಿನಲ್ಲೇ ಇರೋದು. ಅವರೇ ನನ್ನ ವಿಡಿಯೋವನ್ನು ನೋಡಿ ಅವರೇ ಗ್ರೂಪ್ ಮಾಡಿ ಅವರೇ ನನ್ನ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡ್ತಾ ಇದ್ದಾರೆ. ಹಾಗೆ ಉಳಿದೆಲ್ಲರೂ ಸಹ ನೋಡ್ತಿದ್ದಾರೆ. ಖಾಲಿ ಬಾಯ್ಸೇ ನೋಡೋದು ಅಂತ ಅಲ್ಲ, ಖಂಡಿತವಾಗಿ ಲೇಡೀಸ್. ಯಾಕೆಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು 10th ಸ್ಟ್ಯಾಂಡರ್ಡ್ನ ಹುಡುಗಿ, ಅವಳಿಗೆ ಓದಲಿಕ್ಕೆ ತುಂಬ ಇದೆ. ಬಟ್ ಅವಳು ಒಂದು ದಿನ ವೀಡಿಯೋ ಮಾಡಲಿಲ್ಲ ಅಂದರೆ, ವೀಡಿಯೋ ಹಾಕಲಿಲ್ಲ ಅಂದರೆ ಕೇಳ್ತಾಳೆ. ನಾನು ಹೇಳಿದೆ, ಮಗು ನಿನಗೆ ಓದಲಿಕ್ಕುಂಟು, ಓದಿನ ಕಡೆ ಗಮನ ಇಡಿ ಅಂತ ಹೇಳ್ತೇನೆ. ಆದರೆ ಅವಳು ಹೇಳ್ತಾಳೆ, ಇಲ್ಲ ಮೇಡಮ್, ನನಗೆ ನಿಮ್ಮ ವಿಡಿಯೋ ನೋಡಿದಾಗಲೇ ನನಗೆ ಎಲ್ಲ ಓದಿದ್ದು ಮತ್ತೆ ಪುನಃ ಸ್ಮರಣೆ ಮಾಡ್ತದೆ, ಅಷ್ಟು ಖುಷಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ನಾನು ವಾಯ್ಸ್ ಆಫ್ ಆರಾಧನಾ ಪೇಜಿಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಯಾಕೆ ಅಂತಂದರೆ, ನಮ್ಮದೊಂದು ಪ್ರತಿಭೆ ಇರ್ತದೆ, ಅದನ್ನು ಅವಕಾಶ ಮಾಡಲಿಕ್ಕೆ ನಮಗೆ ಸಿಕ್ಕಿರೋದಿಲ್ಲ. ಆದರೆ ಈ ಒಂದು ವಾಯ್ಸ್ ಆಫ್ ಆರಾಧನಾ ಪೇಜಲ್ಲಿ ಎಲ್ಲರಿಗೂ ಅವಕಾಶ ಇದೆಯಲ್ಲ, ಅದು ತುಂಬ ನನಗೆ ಖುಷಿ ಕೊಡೋದು. ಸೊ ಪದ್ಮಶ್ರೀ ಮೇಡಮಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ಹಾಗೆ ಚಿರಋಣಿಯಾಗಿದ್ದೀನಿ ಮೇಡಮ್. ನೀವು ಸಹ ಸೂಪರಾಗಿ ಆ್ಯಂಕರಿಂಗ್ ಮಾಡಿದ್ದೀರಾ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮಗನೂ ಸಹ ಮಾಡ್ತಾನೆ, ಆದರೆ ಒಂದು ಸ್ವಲ್ಪ ಸ್ಕೂಲಿನ ಬಗ್ಗೆ ಹೆಚ್ಚು ಹೋಮ್ವರ್ಕ್ ಇರುವುದರಿಂದ ಜಾಸ್ತಿ ಒಂದು ಪ್ರತಿಭೆ ಕಡೆಗೆ ಡೈಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಮಾಡ್ತಾನೆ, ಓಕೆ. ಅವನಿಗೂ ಸಹ ನಾನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿಲ್ಲ. ಹಾಗೆ ತಾಯಿ ಮತ್ತು ಮಗ ಹೇಗೆ ಅಂದರೆ, ಒಂದು ಸಾಂಗ್ ಕೇಳಿದ ತಕ್ಷಣ ಆ ಒಂದು ಸಾಂಗಿನಲ್ಲಿ ನಾವು ಕುಣಿಯೋದೇ ಹೊರತು ಬೇರೆಯವರಾಗಿ ಸ್ಟೆಪ್ ಕಲಿತು ಖಂಡಿತ ನಾವು ಮಾಡೋದಲ್ಲ. ಹಾಗೆ ನೀವೆಲ್ಲ ಇಷ್ಟಪಟ್ಟಿದ್ದೀರಿ, ನನಗೆ ಅದೇ ಒಂದು ದೊಡ್ಡ ಖುಷಿ. ಹೀಗೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಸದಾ ವಿಡಿಯೋದ ಮೇಲೆ ಇರಲಿ ಅಂತ ಹೇಳ್ತಾ, ಐ ಲವ್ ಯು ಮೇಡಮ್, ಲವ್ ಯು.
ಲವ್ ಯು ಟು ಎಸ್. ಸೊ ಖುಷಿ ಆಯಿತು ನೋಡಿ, ನಿಮ್ಮ ವಿಡಿಯೋ ನೋಡಿ ಓದಿದ್ದೆಲ್ಲ ನೆನಪು ಬರ್ತದೆ ಅಂತ ಹೇಳಿದ್ರೆ ಎಷ್ಟು ಮನೆ ಬೆಳಗ್ತಾ ಇದ್ದೀರಿ ಮೇಡಮ್ ನೀವು. ಎಸ್, ನಾನು ಕೂಡ ನಿನ್ನೆ ನಿನ್ನೆ ವೀಡಿಯೋಸ್ಗಳನ್ನು ನೋಡಿದೆ, ನಾನು ಆಫೀಸಲ್ಲಿ ಎಲ್ರಿಗೂ ತೋರಿಸಿದೆ ಕೂಡ. ಅದೇ ಪೌಂಡ್ಸ್ ಹಾಕ್ತೀರಲ್ಲ ನೀವು ಅದು ವಿಡಿಯೋ ನೋಡಿದೆ ನಾನು, ಮತ್ತು ಶುಂಠಿದು ವೀಡಿಯೋಸಲ್ಲಿ ನೋಡಿದ್ದೇನೆ. ಆ್ಯಂಡ್ ಗೊತ್ತಿಲ್ಲ, ನನಗಂತೂ ಒಂದು ಅಭಿಮಾನಿಗಳಿಲ್ಲ, ನಿಮಗೆ ಅಭಿಮಾನಿ ಸಂಘ ಬೇರೆ ಇದೆ, ಹೊಟ್ಟೆ ಉರಿತಾ ಇದೆ ಕಣು. ಯಾವತ್ತೂ ಅಭಿಮಾನಿ ಅಂತ ಯಾವತ್ತೂ ವರ್ಡ್ ಅಂತಲ್ಲ, ಅವರು ನಮ್ಮ ಬೆಂಬಲಿಗರು, ಸಪೋರ್ಟ್ ಮಾಡುವವರು. ಸೊ ಹಾಗಾಗಿ ನಿಮಗೆ ಆ ಪ್ರೋತ್ಸಾಹ ಸಿಕ್ಕಿದೆ ಅಂತ ಹೇಳಿದರೆ ನಿಮ್ಮ ಅದೃಷ್ಟ. ಆ್ಯಂಡ್ ಹೀಗೇ ಖುಷಿಯಾಗಿರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ಪಂದನ ಟಿ ವಿ ಅವರಿಗೆ, ವಾಯ್ಸ್ ಆಫ್ ಆರಾಧನಾ ಪೇಜಿನ ಪದ್ಮಶ್ರೀ ಮೇಡಮನಿಗೆ ಧನ್ಯವಾದಗಳು, ಹಾಗೂ ನಿಮಗೆ ಕೂಡ. ಸೋ ಸ್ವೀಟ್ ಪಾಪ ಅಮ್ಮ ಪಾತೆರ ಬುಡ್ಜರ ಒಂಚೂರಣ್ಣಲ್ಲಿ ಪಾತೆರ್ಗಂದ. ಸ್ಪಂದನ ಟಿ ವಿ ಅವರಿಗೆ ಕೂಡ ಧನ್ಯವಾದ. ಅಮ್ಮ ಇಷ್ಟೇ ಮಾತಾಡ್ತಾರ ಮನೆಯಲ್ಲಿ? ಜಾಸ್ತಿ ಮಾತಾಡ್ತಾರೆ. ಜಾಸ್ತಿ ಮಾತಾಡ್ತಾರಾ? ಈ ಅಮ್ಮಂದು ವಿಡಿಯೋ ನೀವು ನೋಡ್ತೀರಾ? ಹೇಗೆ ಅನ್ನಿಸ್ತದೆ? ಚಂದ ಆಗ್ತದೆ. ಚಂದ ಆಗ್ತದಾ? ವಿಡಿಯೋ ಮಾಡೋದು ನೀವೇನಾ? ನಾನಿಲ್ಲಂದ್ರೆ ನನ್ನ ಅಣ್ಣ ಮಾಡ್ತೇನೆ. ಹೌದಾ? ಒಬ್ರಲ್ಲೊಬ್ರು ರೆಡಿ ಇರ್ತೀರಿ ನೀವಾ? ಎಸ್, ವೆರಿ ಗುಡ್. ಸೊ ಖುಷಿಯಾಗಿರಿ. ಈಗ ಸಹ ನೀವು ಅಮ್ಮನಾಗಿ ಜೋರು ಮಾತಾಡ್ಬೇಕಾಯ್ತಾ? ಓಕೆ. ನೆಕ್ಸ್ಟ್ ಟೈಮ್ ಬರುವಾಗ ಜಾಸ್ತಿ ಮಾತಾಡ್ಬೇಕು. ಓಕೆ ಓಕೆ, ಡನ್. ಬಾಯ್. ಪ್ರಪಂಚದಲ್ಲಿ ಎಂತೆಲ್ಲ ವಿಚಿತ್ರ ಇರ್ತದಲ್ಲ, ಹಾಗೆಯೇ ಕೆಲವೊಂದು ವಿಚಿತ್ರ ಮನಸ್ಥಿತಿ ಇರ್ತದೆ, ವಿಚಿತ್ರ ಸನ್ನಿವೇಶಗಳು ಇರ್ತದೆ. ಅದೆಲ್ಲದರ ಒಂದು ಚಿತ್ರಣ ಹೇಗಿರ್ತದೆ ಅಂತ ಹೇಳಿದರೆ, ಜಗತ್ತಿನಲ್ಲಿ ಇದೆಲ್ಲ ಬೇಕಾ ಅನ್ನುವಂಥದ್ದು ಇರ್ತದೆ. ಆದರೆ ಇದೆಲ್ಲವನ್ನು ಮರೆಸುವಂಥದ್ದು ಒಂದು ಟ್ಯಾಲೆಂಟ್ ಅಂತ ಹೇಳ್ಬೋದು. ಯಾವುದೇ ಪ್ರತಿಭೆಗೆ ಯಾರು ಬೇಕಾದರೂ ಮನಸ್ಸೋಲ್ಬೋದು ಅಲ್ವಾ? ಸೊ ಈಗ ಕಶ್ವಿ ಬರ್ತಾ ಇದ್ದಾರೆ, ಅವರ ಹೆಸರು ಹೇಳಲಿಕ್ಕೆ ಕಷ್ಟ ಆಗ್ತಾ ಉಂಟು, ಹಾಗಾಗಿ ಫಸ್ಟ್ ಅವರನ್ನು ಕರೆದು ಬಿಡೋಣ. ಸೊ ಡ್ಯಾನ್ಸ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸ್ಪಂದನ ವಾಹಿನಿಯಲ್ಲಿ ಪ್ರಪ್ರಥಮ ಬಾರಿಗೆ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ದೆನ್ ಪ್ಲೀಸ್ ವೆಲ್ಕಮ್ ಕಶ್ವಿ. ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ. ಬಿನ್ನಿರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ. ತಾಜೀದ ಕನ್ನೋಟ ಸೋಜಿಗ ರಂಪಾಟ ಎನ್ನೆಜಿದ ಕಂಡೋಡು ನವಿಲಂಜಿನಲ್ಲಿ ತಂದು ಬರ್ಪುನ ಪರ್ಲುತ್ತುಯೇ. ಬಿನ್ನಗ ಬಾರಿ ತಮ್ಮನ ಏ ಕತ್ತಲೆ ಕವಿದಿನ ಮೊಗಲ್ದ ಮಾನೋಡು ಮಿಂಚಿದ ಸಂಚಾರನ. ದಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡೆ. ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ. ಚಂದ ಮಾಮನ ಬುಲ್ಪು ತುಲೆ ಅಲೆ ಮೆತ ಬಣ್ಣ ತುಲೆ ಐಸಿರೋದ ಮೊನೆ ತುಲೆ ತೆಲಿಕೆದ ಬಾಲೆ. ಬಾರೊಂದೇ ಜಾರೊಂದೇ ಬತ್ತುಂಡೆ ಎತ್ತುಂಡೆ ಆ ಉಡಲ ಜಾಲಗ ಪೊರ್ಲುದ ತೋಟೋಡು ಅಲ್ಲಿನ ನೈದಿಲೆನೆ. ಕಣ್ಣು ಕಟ್ಟಾದೆ ಬಣ್ಣು ಕಣ್ಣು ಹಾಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬಲ್ಬುದರ ಸೊಗು ಸೋತುದು ಇಂಜಾಯ್ನೆ. ಇನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡೆ. ಅಪ್ಪಲ್ಲೇ
മനസ്സ് മാലൊന്തുണ്ടു അലയെന്നാല് പന്ത് മായോ കോത ഊരുടൊഞ്ചി ജത്ത് ബത്തിനാല് എന്ന മനസ്സ് മാലൊന്തുണ്ടു അലയെന്നാല് പന്ത് മായോ കോത ഊരുടൊഞ്ചി ജത്ത് ബത്തിനാല് ದಾನೆ ದಾನೆ ಬಿನ್ನಾನ ಆ ಪನ್ನೀರ ದಾರೆಗೆ ಬರ್ಸೋದ ಪನಿಮುತ್ತು ಜಾರಿ ಲಕಾನ ಕಣ್ಣದ ದೃಷ್ಟಿಗೆ ಒಂಜಿ ಬಟ್ಟದಿ ಕಾನ ಆ ನಿನ್ನನೆ ಪ್ರತಿಬಿಂಬ ದಿಂಜದು ಊರೋರ್ಮೆಯೇ ತೋಜುವನ ತಿನ್ನೆರು ಬೈದಿನ ಗೌಜಿಟ್ಟು ನಿನ್ನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲೆನೆ ತೂಪುಂಡೆ ತಿನ್ನೆರು ಬೈದಿನ ಗೌಜಿಟ್ಟು ನಿನ್ನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲೆನೆ ತೂಪುಂಡೆ. ಹಲೋ ಅಕ್ಕ. ಹಾಯ್. ಇನ್ನೊಮ್ಮೆ ಅಕ್ಕ ಅಂತ ಕರಿ. ಹಾಯ್ ಅಕ್ಕ. ಅಯ್ಯೋ ಖುಷಿ ಆಯ್ತು, ಚಂದ ಅಕ್ಕ ಅಂತ ಕರಿತೀರಿ. ನಿಮ್ಗೆ ಅಕ್ಕ ಇದ್ದಾರಾ? ಇಲ್ಲ, ತಂಗಿದ್ದಾಳೆ ಅಕ್ಕ. ಹೌದಾ? ನಾನು ನಿಂಗೆ ಅಕ್ಕ ಆಯ್ತಾ? ಆಯ್ತಕ್ಕ. ಅಯ್ಯೋ ಓಕೆ. ಕಾಶ್ವಿ, ನಿಮ್ಮ ಹೆಸರು ತುಂಬ ಸ್ಪೆಷಲ್ ಇದೆ. ನಿಮ್ಮ ಹೆಸರಿದ್ದು ಅರ್ಥ ಗೊತ್ತುಂಟ ನಿಮಗೆ? ಶೈನಿಂಗ್ ಸ್ಟಾರ್. ಶೈನಿಂಗ್ ಸ್ಟಾರಾ? ಇದು ರೈಸಿಂಗ್ ಸ್ಟಾರ್. ಮತ್ತೆ ನೀನೇ ಆಗಿಲಿ ಬಂದದ್ದು ಡ್ಯಾನ್ಸ್ ಮಾಡಲಿಕ್ಕೆ. ಮತ್ತು ಈ ಚಾನ್ಸನ್ನು ಕೊಟ್ಟ ಪದ್ಮಶ್ರೀ ಮೇಡಮ್ ಹಾಗೂ ಸ್ಪಂದನ ಟಿ ವಿ ಅವರಿಗೆ ಧನ್ಯವಾದಗಳು. ಮತ್ತು ನಾನು ಈ ಸ್ಟೇಜಲ್ಲಿ ಬರಲಿಕ್ಕೆ ಪ್ರಾಪ್ತಿ ಅಕ್ಕ ಮತ್ತು ಅವ್ರ ಅಮ್ಮನೇ ಕಾರಣ. ಥ್ಯಾಂಕ್ ಯು. ಸೋ ಸ್ವೀಟ್. ಪ್ರಾಪ್ತಿ ಅಕ್ಕ ಮತ್ತು ಅವರ ಅಮ್ಮನ ಈ ಸ್ಟೇಜಲ್ಲಿ ಅಮ್ಮ ಎಂತ ಮಾಡಿದರು? ಎಲ್ಲದಕ್ಕೂ ಅವರೇ ಸಪೋರ್ಟ್ ಮಾಡಿದ್ದು ನನಗೆ. ಸೋ ಸ್ವೀಟ್. ನೀನು ಇಷ್ಟಕ್ಕೆ ನೀವು ಚಾಕ್ಲೇಟ್ ತೆಗೆದು ಕೊಡ್ತಾರೆ ಅವ್ರು, ಖುಷಿ ಆಯ್ತು ಅವರಿಗೆ. ಓಕೆ ಕಾಶ್ವಿ, ಇವತ್ತು ಇಷ್ಟು ಕ್ಯೂಟಾಗಿ ಕಾಣ್ತಿದ್ದಿ, ವೈಟ್ ಡ್ರೆಸ್ ಹಾಕೊಂಬಂದಿದ್ದಿ. ನಾನು ಅಮ್ಮನಿಗೆ ಎಷ್ಟು ಸರ್ತಿ ಹೇಳ್ದೇನೆ ಆಯ್ತಾ, ಒಂದು ವೈಟ್ ಡ್ರೆಸ್ ತೆಗೆದುಕೊಡಿ ಅಂತ. ನನಗೆ ತೆಗೆದು ಕೊಡೋದಿಲ್ಲ, ನಾನು ಗಲೀಜು ಮಾಡ್ತೇನೆ ಅಂತ. ನೀವು ಆದರೂ ಇಷ್ಟು ಹೊತ್ತಾದರೂ ಒಂದು ಚೂರು ಕಲ್ಲೇ ಆಗಲಿಲ್ಲ. ಖುಷಿ ಆಯ್ತು ನನಗೆ ನೋಡಿ. ಡ್ರೆಸ್ ಯಾರು ತೆಗೆದುಕೊಟ್ಟದ್ದು? ಅಮ್ಮ ಲಾಸ್ಟ್ ಇಯರ್ ಬರ್ಡೇಗೆ ತಗೊಂಡು ಕೊಟ್ಟು. ಲಾಸ್ಟ್ ಇಯರ್ದು ಬರ್ಡೇನಾ? ಹಾಗಾದರೆ ನೀವು ಅಷ್ಟೇ ಇದ್ದೀರಿ, ದಪ್ಪ ಆಗಲಿಲ್ಲ ಸಪುರಾಗಲಿಲ್ಲ ಅಲ್ಲ? ನಾನು ಕರೆಕ್ಟ್ ಅಂದಾಜು ಹೊಡಿತೇನೆ. ಸೊ ನಿಮ್ಮ ಊರಲ್ಲಿ ಪ್ರಾಪರ್ ಎಲ್ಲಿ ನೀವು? ನಾನು ಹುಟ್ಟಿದ್ದು ಹಾಸನಲ್ಲಿ. ಹಾಂ. ಬೆಳೆದದ್ದು ಮಂಗಳೂರಲ್ಲಿ. ಮುಂದೆ ಗೊತ್ತಿಲ್ಲ. ಬೆಂಗಳೂರಿಗೆ ಹೋಗಿ ಆಯಿತಾ? ಎಸ್. ಸೊ ಕಾಶಿ, ನನಗಂತೂ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ನಿಮಗೂ ಖುಷಿಯಾಗಿದಲ್ಲ? ತುಂಬ ಖುಷಿ ಆಯ್ತಕ್ಕ. ಹೌದಾ? ಸೊ ಸ್ಪಂದನಕ್ಕೆ ಬಂದು ಈ ಮಂಗಳೂರಿನ ವಾತಾವರಣದಲ್ಲಿ ಬಿಸಿ ಬಿಸಿ ಬೇಗೆಯಲ್ಲಿ ಇಲ್ಲಿ ಬಂದು AC ಮತ್ತು ಕ್ಯಾಮರಾ ಇದರ ನಡುವೆ ನನ್ನಂಥ ಟಾಪ್ ಆ್ಯಂಕರ್ ಜೊತೆ ನಿಂತ್ಕೊಂಡು ನೀವು ಮಾತಾಡ್ತಿರೋದು ಎಷ್ಟು ಖುಷಿ ಆಯಿತು? ತುಂಬ ಅಂದರೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಇಲ್ಲಿ ಬರೋದು. ಹೌದು. ಮತ್ತು ಫಸ್ಟ್ ಟೈಮ್ ಕೂಡ ನಿಮ್ಮನ್ನು ನೋಡೋದು. ತುಂಬ ಖುಷಿ ಆಯಿತು. ಇವತ್ತು ನಿದ್ದೆ ಬರಲ್ಲ ನಿಮಗೆ? ಎಸ್ ಕಾಶ್ವಿ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಬಾಯ್. ಫುಲ್ ಜೋಶಲ್ಲಿ, ಫುಲ್ ಖುಷಿಯಲ್ಲಿ, ಫುಲ್ ತೃಪ್ತಿಯಲ್ಲಿ ಇವತ್ತು ಕಾರ್ಯಕ್ರಮ ಇನ್ನೂ ಮಾಡ್ತಾ ಇದ್ದೇನೆ. ಈ ಸರ್ತಿ ಸಖತ್ತಾಗಿ ಕುಣಿದಿದ್ದೇವೆ, ಅದು ಖುಷಿ ಬೇಡ, ಬೆವರು ಇಳಿದಿದೆ. ಸೊ ಜಾಸ್ತಿ ಮೇಕಪ್ ಮಾಡಿಕೊಂಡು ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್.
ನಮ್ಮಲ್ಲಿರುವ ವಿಶ್ವಾಸವನ್ನು ತೋರಿಸೋ ಹೆಜ್ಜೆಗಳು, ಅತ್ಯಂತ ಸೂಕ್ಷ್ಮವಾದ ನಿರ್ಣಯಗಳು, ಹೊಸ ವಿಧವಾದ ಆಲೋಚನೆಗಳು ಹೊಸ ಬದಲಾವಣೆಗಳನ್ನು ತರುತ್ತವೆ. ಇಡುವ ಪ್ರತಿ ಹೆಜ್ಜೆಯಲ್ಲೂ ನಂಬಿಕೆಯನ್ನು ನೀಡುವ ನನ್ನ ಸ್ವಂತ ವಾಕ್ಮೇಟ್.